ಇವತ್ತು ನಾವು ನಮ್ಮ ಊರಿನ ಎಲ್ಲರ ಒಂದು ಅಚ್ಚುಮೆಚ್ಚಿನ ಒಂದು ಪೊಸಕುರಲ್ ಟಿ ವಿ ಚಾನಲ್ನ ನಿರ್ದೇಶಕರಾದ ವಿದ್ಯಾಧರ್ ಶೆಟ್ಟಿ ಅವರು 2021 ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮಡಿಲಿಗೇರಿಸಿದ್ದಾರೆ. ಇದರ ಪ್ರಯುಕ್ತ ನಾವು ಕರ್ನಾಟಕ ಟಿಪ್ಪು ಸುಲ್ತಾನ ಅಭಿಮಾನಿಗಳ ಮಹಾವೇದಿಕೆಯ ಜಿಲ್ಲಾ ಸಮಿತಿಯಿಂದ ಇವರನ್ನು ಸನ್ಮಾನ ಮಾಡಬೇಕೆಂದು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಕಾರಣಾಂತರದಿಂದ ನಾವು ಅದೊಂದು ಮನೆಯ ಕಾರ್ಯಕ್ರಮದಲ್ಲಿ ಇವರನ್ನು ಸನ್ಮಾನಿಸಬೇಕೆಂಬುದೊಂದು ನಮ್ಮ ಒಂದು ಆಸೆ ಇತ್ತು. ಅದು ಸ್ವಲ್ಪ ಲೇಟ್ ಆದ ಕಾರಣ ಇನ್ನೂ ತುಂಬ ಜಾಸ್ತಿ ಲೇಟ್ ಮಾಡೋದು ಬೇಡ ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಬ್ಯಾರಿ ವಾರ್ತೆ ಉದ್ಘಾಟನೆಗೊಳ್ಳುವ ಸಮಯದಲ್ಲಿ ಇವರಿಗೆ ಇದೊಂದು ಒಳ್ಳೆಯ ಸಂದರ್ಭ ಎಂದು ನನ್ನ ಮನಸ್ಸಿಗೆ ಅನಿಸಿತು. ಅದರಿಂದ ನಾನು ಇವತ್ತು ವಿದ್ಯಾಧರ್ ಶೆಟ್ಟಿಯವರನ್ನು ನಾನು ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆ ಪರವಾಗಿ ಒಂದು ಸನ್ಮಾನ ಮಾಡಬೇಕೆಂದು ಇವತ್ತು ನಾವು ಇಲ್ಲಿ ಬಂದು ನೆರೆದಿದ್ದೇವೆ. ಆದ್ದರಿಂದ ಈ ಸನ್ಮಾನ ಯಾಕೆ ಎಂದು ನಾನು ಕೆಲವರಲ್ಲಿ ಒಂದು ಇದಿರ್ಬೋದು, ಸನ್ಮಾನ ಯಾಕೆ ಮಾಡುತ್ತಾರೆ ಅಂತ. ಈ ದೇಶದಲ್ಲಾಗಲಿ ಈ ವಿಶ್ವದಲ್ಲಾಗಲಿ ಯಾರು ಸನ್ಮಾನವನ್ನು ಬಯಸುವವರು ಜಾಸ್ತಿ ಜನರು ಇರ್ತಾರೆ. ಸಮಾಜ ಸೇವೆ ಮಾಡಿ ಸಾಧನೆಗಳನ್ನು ಮಾಡಿದವರಿಗೆ ಸರ್ಕಾರ ಆಗಲಿ ಅಥವಾ ಈ ಸಮಾಜದ ಗಣ್ಯ ವ್ಯಕ್ತಿಗಳಾಗಲಿ ಯಾರೇ ಸಂಘ ಸಂಸ್ಥೆಯವರಾಗಲಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಹೋಗುವುದಿಲ್ಲ. ಸನ್ಮಾನವನ್ನು ಸ್ವೀಕರಿಸುವವರು ಈಗ ಶ್ರೀಮಂತರಾಗಿದ್ದಾರೆ, ಸಾಧನೆ ಮಾಡಿದವರಲ್ಲ. ಸಾಧನೆ ಮಾಡಿದವರು ಒಂದು ಬದಿಯಲ್ಲಿ ಹಿಂದಕ್ಕೆ ನಿಂತಿದ್ದಾರೆ, ಅವರ ಸಾಧನೆಗಳನ್ನು ಮಾಡುತ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿ ವಿದ್ಯಾಧರ್ ಶೆಟ್ಟಿಯವರ ಬಗ್ಗೆ ನನಗೊಂದು 2 ಮಾತು ಹೇಳಲೇಬೇಕಾಗ್ತದೆ. ನಮ್ಮ ಹುಳ್ಳಾಲದ ಈ ಒಂದು ಪರಿಸರದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಸಮುದಾಯದವರನ್ನು ಒಟ್ಟುಗೂಡಿಸಿ ಸೌಹಾರ್ದವನ್ನು ಮೆರೆದಂಥ ಒಬ್ಬ ಮಹಾನ್ ನಾಯಕ ಅಂತ ಹೇಳ್ಬೋದು ಇವರನ್ನು ನನಗೆ. ಕಾರಣ ಒಂದು ಮಾಧ್ಯಮದ ಒಂದು ನಿರ್ದೇಶಕರಾಗಿ ಈ ದೇಶಕ್ಕೆ, ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕೆಂಬುದನ್ನು ಅವರು ಈ ಸೌಹಾರ್ದತೆ ಮೂಲಕ ಜನರಿಗೆ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಇವರಂಥ ಒಂದು ಮಾಧ್ಯಮದ ನಿರ್ದೇಶಕರು ಇನ್ನು ಮುಂದೆ ಕೂಡ ಜಾಸ್ತಿ ಹುಟ್ಟಿ ಬರಲಿ ಎಂದು ನಾನು ದೇವರಲ್ಲಿ ದುವಾ ಮಾಡುತ್ತಾ ಇದ್ದೇನೆ. ಅದೇ ರೀತಿ ಇವರು ಮಾಡಿದಂಥ ಹಲವು 10 ಸಾಧನೆಗಳು, ಇವರು ಮಾಡಿದಂಥ ಸಮಾಜ ಸೇವೆಗಳು, ಪತ್ರಿಕಾ ಮಾಧ್ಯಮದಲ್ಲಿ ಮಾಡಿದಂಥ ಸಾಧನೆಗಳು ಹಲವು ಇದೆ. ಅದನ್ನೆಲ್ಲ ಹೇಳಲಿಕ್ಕೆ ಹೋದರೆ ಬಹುಶಃ ಒಂದು ದಿನವೇ ಬೇಕಾಗ್ಬೋದಂತ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಈ ಉತ್ತಮವಾದ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ನಿಜವಾಗಿಯೂ ಸರ್ಕಾರ ಅರ್ಹ ವ್ಯಕ್ತಿಗೆ ಕೊಟ್ಟಂತಾಗಿದೆ. ಇದರಿಂದ ನಾನು ತುಂಬ ಸಂತೋಷ ಪಡುತ್ತಾ ಇದ್ದೇನೆ. ಇಂಥ ಜನರನ್ನು ಹುಡುಕಿ ಯಾರು ಈ ಸಮಾಜದಲ್ಲಿ ಈ ಸೇವೆಗಳನ್ನು ಮಾಡುತ್ತಾ ಇದ್ದಾರೆ, ಯಾರಾದರೂ ಸಾಧನೆಗಳನ್ನು ಮಾಡಿದ ಜನರಿದ್ದಾರೆ, ಅಂಥವರಿಗೆ ಇಂಥ ಪ್ರಶಸ್ತಿಗಳು ಸಿಗಬೇಕು. ಅದು ಆ ಪ್ರಶಸ್ತಿಗಳು ಹಣಕ್ಕೆ ಮಾರಿ ಹೋಗದಂತೆ, ಒಂದು ವ್ಯಾಪಾರ ಆಗದಂತೆ ನೋಡುವುದು ಸರ್ಕಾರದ ಒಂದು ಕರ್ತವ್ಯ ಕೂಡ ಆಗಿದೆ. ಅದೇ ರೀತಿ ಸಮಾಜದಲ್ಲಿ ಹಲವಾರು ತುಂಬ ಒಳ್ಳೆ ಕೆಲಸ ಮಾಡಿದ ಬಡ ಪಾಪ ಸಮಾಜ ಸೇವಕದವರಿದ್ದಾರೆ. ಯಾಕೆಂದರೆ ಅವರಲ್ಲಿ ಹಣ ಇಲ್ಲ, ಅವರ ಟ್ಯಾಲೆಂಟ್ ಯೂಸ್ ಮಾಡಿ ಅವರು ಸಮಾಜ ಸೇವೆಗಳನ್ನು ಮಾಡುತ್ತಾರೆ. ಆದರೆ ಎಷ್ಟೋ ಎಲ್ಲ ಸಮುದಾಯ ವರ್ಗದ ಅವರವರ ಸಮುದಾಯದಲ್ಲಾಗಲಿ ಅಥವಾ ಸರ್ಕಾರದಿಂದಾಗಲಿ ಅವರನ್ನು ಗುರುತಿಸುವ ಒಂದು ಕಾರ್ಯಕ್ಕೆ ಹೋಗುವುದಿಲ್ಲ. ಕಾರಣ ಏನೆಂದರೆ ಒಂದು ಬಡವ ಸಮಾಜ ಸೇವೆ ಮಾಡುವಾಗ ಅವರನ್ನು ಗುರುತಿಸಲಿಕ್ಕೆ ಯಾರು ಅವರನ್ನು ರೆಫರ್ ಮಾಡಲಿಕ್ಕೂ ಕೂಡ ಹೋಗದಂಥ ಒಂದು ಪರಿಸ್ಥಿತಿ ಇಂದಿನ ಕಾಲದಲ್ಲಿ ನಡೆಯುತ್ತಿದೆ. ಬಹುಶಃ ನಾನು ನಮ್ಮ ದರ್ಗಾಧ್ಯಕ್ಷರ ಹತ್ರ ಒಂದು ಮಾತುಗೆ ಹೇಳ್ತಾ ಇದ್ದೇನೆ. ಉಳ್ಳಾಲ ದರ್ಗದ ಉರುಸು ಕೂಡ ಈಗ ಹತ್ತಿರ ಬರ್ತಾ ಇದೆ. ಅದಕ್ಕೆಲ್ಲ ಕ್ಷಣಗಣನೆ ನಡೀತಾ ಇದೆ. ಈಗ ತಾನೇ ಅವರ ಬಾಯಿಂದ ಅವರು ಹೇಳಿದರು. ಅದಲ್ಲದೆ ನಾವು ಮಾಧ್ಯಮ ಮುಖಾಂತರ ಕೂಡ ನಾವು ಕೇಳಿದ್ದೇವೆ. ನಾನು ನಮ್ಮ ಅಧ್ಯಕ್ಷರ ಹತ್ರ ಒಂದು ಮನವಿಯನ್ನು ಕೂಡ ಮಾಡುತ್ತಾ ಇದ್ದೇನೆ. ಸಮಾಜದಲ್ಲಿ ಹಲವಾರು ಜನರು ಸಮಾಜ ಸೇವೆ ಮಾಡಿದವರಿದ್ದಾರೆ, ಅವರು ಕತ್ತಲೆ ಕೋಣೆಯಲ್ಲಿದ್ದಾರೆ. ನಿಮ್ಮ ದರ್ಗದ ನೇತೃತ್ವದಲ್ಲಿ ಅಂಥವರನ್ನು ಹಿಡಿದು ನೀವು ಅವರ ಸಾಧನೆಯನ್ನು ಗುರುತಿಸಿ ಸಮಾಜಕ್ಕೆ ಗುರುತಿಸುವ ಕೆಲಸ ಉಳ್ಳಾಲದ ದರ್ಗದ ವತಿಯಿಂದ ಆಗಬೇಕೆಂದು ನಾನು ಅವರ ಹತ್ರ ಹೇಳ್ತಾ ಇದ್ದೇನೆ. ತುಂಬ ಜನರು ಸಮಾಜ ಸೇವೆ ಮಾಡುವವರಿದ್ದಾರೆ, ಯಾರನ್ನು ಗುರುತಿಸಲಿಕ್ಕೆ ಯಾರೂ ಹೋಗುವುದಿಲ್ಲ. ಆದ್ದರಿಂದ ದರ್ಗಾದ ಮೂಲಕ ಮುಂದಿನ ಉರುಸ್ ಸಮಾರಂಭದಲ್ಲಿ ಪ್ರತಿಯೋರ್ವ ಸಮಾಜ ಸೇವಕರನ್ನು ಮೊದಲಾಗಿ ಆದ್ಯತೆ ನೀಡಿ ಅವರನ್ನು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ ಕೂಡ ಅವರು ಮಾಡಬೇಕೆಂದು ನನ್ನ ಅವರಿಗೆ ಮನವಿ ಈ ಮೂಲಕ ಮಾಡುತ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮಗೆ ವಿದ್ಯಾಧರ್ ಶೆಟ್ಟಿಯವರಿಗೆ
ಹೇಗೆ ಜಿಲ್ಲಾ ಪ್ರಶಸ್ತಿ ಸಿಕ್ಕಿತೋ ಅದೇ ರೀತಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಸಿಗುವಂತಾಗಲಿ ಎಂದು ನಾನು ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಹೊಸಕುರಳು ಈ ಚಾನಲ್ ಮುಂದಕ್ಕೆ ನಮ್ಮ ಊರಲ್ಲಿ ಕೂಡ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಉತ್ತಮ ಚಾನಲ್ ಆಗಿ ಈ ಚಾನಲಿಗೆ ಸರ್ಕಾರದಿಂದ ಕೂಡ ಟಿ ವಿ ಮಾಧ್ಯಮಕ್ಕೆ ಒಂದು ಪ್ರಶಸ್ತಿ ಸಿಗುವಂತಾಗಲೆಂದು ನಾನು ನಮ್ಮ ಸಂಘಟನೆ ಪರವಾಗಿ ಇವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಮತ್ತು ಮುಂದಿನ ದಿನಗಳಲ್ಲಿ ವಿದ್ಯಾಧರ್ ಶೆಟ್ಟಿ ಮಾಡಿದಂಥ ಈ ಉತ್ತಮ ಈ ಹಲವು ಸಾಧನೆಗಳನ್ನು ಸರ್ಕಾರ ಗುರುತಿಸಿ ಅವರಿಗೆ ಗೌರವ ಕೊಟ್ಟಿದೆ. ಅದೇ ರೀತಿ ಜನರು ಕೂಡ ಹೊಸಕುರಲ್ ಚಾನಲನ್ನು ತುಂಬ ಇನ್ನೂ ಜಾಸ್ತಿಯಾಗಿ ತುಂಬ ಕಷ್ಟದಲ್ಲಿ ನಡೆಯುತ್ತಿರುವ ಚಾನಲ್ ಆಗಿದೆ. ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲರೂ ಅವರ ಕಾರ್ಯಕ್ರಮಗಳಿಗೆ ಕರೆದು ಅವರಿಗೆ ಜಾಹೀರಾತುಗಳನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹವನ್ನು ಮಾಡಬೇಕು. ಹೊಸಕುರಳು ಚಾನಲ್ ಮುಂದಿನ ದಿನಗಳಲ್ಲಿ ನಮ್ಮ ಊರಿನ ಒಂದು ಒಳ್ಳೆಯ ಹೆಸರು ಗಳಿಸಲಿ. ಅದೇ ರೀತಿ ಊರಿನ ಎಲ್ಲ ಊರಿನ ಎಲ್ಲ ಜನರ ಬಾಯಲ್ಲಿ ಹೊಸಕುರಳು ಮಾತು ಪ್ರಜ್ವಲಿಸ್ತಾ ಇರಲಿ ಎಂದು ಹೇಳುತ್ತಾ ನನ್ನ ಒಂದು 2 ಮಾತನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ನಮ್ಮ ದರ್ಗಾ ಅಧ್ಯಕ್ಷರು ಈ ಸಂದರ್ಭದಲ್ಲಿ 1-2 ಮಾತುಗಳನ್ನು ಆಡಬೇಕೆಂದು ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ವಿದ್ಯಾಧರ್ ಶೆಟ್ಟಿಯವರು ಬಹಳ ಸರಳತೆಯಿಂದ ಎಲ್ಲರನ್ನೂ ಒಂದಾಗಿ ಕಾಣುವಂಥ ಮನೋಭಾವದ ವ್ಯಕ್ತಿಯಾಗಿ ತನ್ನ ಮಾಧ್ಯಮದ ಒತ್ತಡದ ಕೆಲಸದ ಮಧ್ಯೆ ಕೂಡ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲ ಒಂದಾಗಿ ಸಾಗಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಹಲವಾರು ವರ್ಷಗಳಿಂದ 3 ಜಾತಿಯವರ ಹಬ್ಬಗಳನ್ನು ಆಚರಿಸುವುದರೊಂದಿಗೆ ಜನಮನ್ನತೆಯನ್ನು ಪಡ್ಕೊಂಡಿದ್ದಾರೆ. ಹಿಂದುವಾಗಿ ಅವರು ಅಷ್ಟಮಿ, ಚೌತಿ ಈ ರೀತಿಯ ಹಬ್ಬಕ್ಕೆ ಬೆಂಬಲ ನೀಡಬೇಕು. ಆದರೆ ಕ್ರಿಸ್ಮಸ್ಸಿಗೂ ಬೆಂಬಲ ನೀಡ್ತಾರೆ, ಈದಿಗೂ ಬೆಂಬಲ ನೀಡ್ತಾರೆ. ಹಾಗಾಗಿ 3 ಕಾರ್ಯಕ್ರಮವನ್ನು ಅವರು ಮಾಡ್ತಾ ಬಂದು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಈಗಾಗಲೇ ನಮ್ಮ ಸ್ನೇಹಿತ ಇಸ್ಮಾಯಿಲ್ ಸಾಫಿ ಅವರು ಹೇಳಿದ ಹಾಗೆ ಪ್ರಶಸ್ತಿ ಹುಡುಕಿಕೊಂಡು ಹೋಗುವಂಥದ್ದಲ್ಲ, ಪ್ರಶಸ್ತಿ ತನ್ನಿಂತಾನೇ ಬಂದು ಸಿಗಬೇಕು. ಆದರೆ ಇವತ್ತು ತನ್ನಿಂತಾನೇ ಬರುವಂಥ ಆ ವ್ಯವಸ್ಥೆ ಎಲ್ಲೋ ಮಾಸಿ ಹೋಗಿದೆ. ಅಂದರೆ ಕೇಳುವವರ ಸಂಖ್ಯೆ ಜಾಸ್ತಿ ಆದ ಕಾರಣ ಒತ್ತಡಕ್ಕೆ ಮಣಿದು ಯಾರ್ಯಾರಿಗೋ ಕೊಡ್ತಾ ಇದ್ದಾರೆ. ಅಂದರೆ ಈ ಬಾರಿ ಮಾತ್ರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಕೇಳಿಕೊಂಡು ಬಂದವರಿಗೆ ಕೊಡುವುದಿಲ್ಲ, ನಾವು ಹುಡುಕಿಕೊಂಡು ಯಾರು ಅಂತ ನೋಡಿಕೊಂಡು ಕೊಡ್ತೇವೆ. ಅದು ಎಷ್ಟರ ಮಟ್ಟಿಗೆ ಫಲಪ್ರದವಾಗ್ತದೆ ಅಂತ ಗೊತ್ತಿಲ್ಲ. ಅಂತೂ ನನಗೆ ತಿಳಿದ ಮಟ್ಟಿಗೆ ವಿದ್ಯಾಧರ್ ಶೆಟ್ಟಿಯವರಿಗೆ ಕೇಳಿಕೊಳ್ಳದೆ ಹುಡುಕಿಕೊಂಡು ಬಂದಂಥ ಈ ಪ್ರಶಸ್ತಿ ಇನ್ನು ಮುಂದಿನ ದಿನಗಳಲ್ಲಿ ಅವರು ರಾಜ್ಯ ಮಟ್ಟಕ್ಕೆ ಹೋಗಿ ರಾಷ್ಟ್ರ ಮಟ್ಟಕ್ಕೆ ಹೋಗುವಂತಾಗಲು ಆ ಭಗವಂತ ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ನಿಮಗೆ ಶುಭವಾಗಲಿ. ಈಗಾಗಲೇ ಇಸ್ಮಾಯಿಲ್ ಹೇಳಿದಕ್ಕೆ ನಾವು ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವ ಉರುಸಲ್ಲಿ ಸಾಧಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ತಾ ಇದ್ದೇವೆ. ಈ ಬಾರಿ ಕೂಡ ನಮ್ಮ ಯೋಚನೆ ಅದು ಇದೆ. ಆದರೆ ಅಲ್ಲಿ ಕೂಡ ಆಗುವಂಥ ಸಮಸ್ಯೆಯನ್ನು ನಾನು ಇವತ್ತೇ ತೆರೆದಿರ್ತೇನೆ. 10 ಜನ ಇರುವಂಥ ಜಾಗದಲ್ಲಿ 10 ವಿಭಿನ್ನ ಮಾತುಗಳು ಬಂದು ಆ ಚರ್ಚೆಯಲ್ಲಿ ಯಾರಿಗೋ ಸಲ್ಲುವಂಥದ್ದು ಯಾರಿಗೂ ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಹಾಗಾಗಿ ಭಾಳ ಜಾಗ್ರತೆಯಿಂದ ನೋಡಿಕೊಂಡು ಆ ವ್ಯವಸ್ಥೆಯನ್ನು ನಾವು ಈ ಉರುಸಿನ ಸಂದರ್ಭದಲ್ಲಿ ಮಾಡ್ತೇವೆ. ಆ ಪಟ್ಟಿಯಲ್ಲಿ ವಿದ್ಯಾಧರ್ ಶೆಟ್ಟಿಯವರ ಹೆಸರು ಕೂಡ ಇದೆ ಅಂತ ಹೇಳುವ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಬಂಧುಗಳೇ, ಹೊಸಕುರಲ್ ಸುದ್ದಿವಾಹಿನಿ ಆರಂಭ ಮಾಡುವಾಗ ಅದು ಒಬ್ಬನದ್ದು, ಈಗ ಸಮಾಜದ್ದು ಎನ್ನುವಂತಹ ಮಾತನ್ನು ಯಾವಾಗಲೂ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಪ್ರತೀಕವಾಗಿ ಈ ಸಲ ಬಂದಂತಹ ಜಿಲ್ಲಾ ರಾಜ್ಯೋತ್ಸವ ಅದು ಉಳ್ಳಾಲದ ಜನತೆಗೆ ಸಂದ ಗೌರವ, ಉಳ್ಳಾಲದ ಪತ್ರಕರ್ತರಿಗೆ ಸಂದ ಗೌರವ ಅಂತ ನಾನು ಯಾವತ್ತೂ ಹೇಳ್ತಾ ಇದ್ದೇನೆ. ಹಾಗೆ ಅದು ನನ್ನೊಟ್ಟಿಗೆ ನನ್ನ ಬೆನ್ನಿಗೆ ಬೆನ್ನಾಗಿ ನಿಂತು ದುಡಿದವರ ಪರಿಶ್ರಮದ ಫಲ ಅಂತ ಹೇಳಿಕೊಳ್ಳಿಕ್ಕೂ ಈ ಸಂದರ್ಭದಲ್ಲಿ ನಾನು ಹೆಮ್ಮೆ ಪಡ್ತಾಯಿದ್ದೀನಿ.
ನನಗಿಂತ ಹೆಚ್ಚಾಗಿ ಈ ಸಂಸ್ಥೆಗಾಗಿ ದುಡಿಯೋರು ನನ್ನ ಎದುರಲ್ಲಿದ್ದಾರೆ, ನನ್ನ ಬಳಗದಲ್ಲಿದ್ದಾರೆ. ಅವರನ್ನೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ, ಅವರಿಗೆಲ್ಲರಿಗೂ ಗೌರವ ಸಲ್ಲಿಸ್ತಾ ಇದ್ದೇನೆ. ಟಿಪ್ಪು ಸುಲ್ತಾನ್ ಮಹಾವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಶ್ರೀಯುತ ಇಸ್ಮಾಯಿಲ್ ಶಾಫಿಯವರು ಅವರ ಸಮಾಜ ಸೇವೆಯ ಕಾರ್ಯಕ್ರಮದಲ್ಲಿ ಈ ಹಿಂದೆಯೂ ನನ್ನನ್ನೊಮ್ಮೆ ಕ್ಲಿಕ್ ಸಭಾಂಗಣದಲ್ಲಿ ಕರೆದು ಆ ಸಂದರ್ಭದಲ್ಲಿಯೂ ಗೌರವಿಸಿದರು. ಅದು ಈಗಲೂ ನನಗೆ ನೆನಪಿದೆ. ನಾನೇನು ಸಾಧನೆ ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವುದಿಲ್ಲ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೇನೆ. ವೃತ್ತಿಯಲ್ಲಿ ಪತ್ರಕರ್ತನಾಗಿ ಕಳೆದ 32-33 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಆ ಒಂದು ಪಯಣದಲ್ಲಿ ಹೊಸಕುರಲ್ 19 ವರ್ಷಗಳಿಂದ ಅದು ಎಲ್ಲರ ಸಹಕಾರದಿಂದ ಬೆಳೀತಿದೆ. ಖಂಡಿತವಾಗಿಯೂ ಒಬ್ಬನ ಪರಿಶ್ರಮ ಇದರಲ್ಲಿ ಇದೆ ಅಂತ ಹೇಳಿದರೆ ಅದು ಹೆಚ್ಚುಗಾರಿಕೆ ಆದೀತು. ಇದರಲ್ಲಿ ನನ್ನನ್ನು ಬೆಳೆಸಿದಂತಹ ನನ್ನ ಅಭಿಮಾನಿಗಳು ಇದ್ದಾರೆ, ಉಳ್ಳಾಲದ ಮಹಾಜನತೆ ಇದೆ. ನನ್ನನ್ನು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೊಸಕುರಲ್ ಬೇಕು ಎನ್ನುವ ಮೂಲಕ ಕರೆದು ಬೆಳೆಸಿದಂತಹ ಎಲ್ಲ ಜನತೆ ಇದ್ದಾರೆ. ಇದೆಲ್ಲರೂ ಅವರಿಗೆ ಸಂದಂತಹ ಗೌರವ. ಆದರೂ ನನ್ನ ಮೇಲೆ ಗೌರವ ಬಿಟ್ಟು ಇಸ್ಮಾಯಿಲ್ ಶಾಫಿಯವರು ಈ ಸಂದರ್ಭದಲ್ಲಿ ಅವರ ಮನೆಯ ಕಾರ್ಯಕ್ರಮದಲ್ಲಿ ಗೌರವಿಸಬೇಕು ಅನ್ನುವಂತಹ ಯೋಚನೆ ಇತ್ತು. ಆದರೂ ಈಗ ಅದು ಹಿಂದಕ್ಕೆ ಹೋಗಿದೆ. ಅದು ಆದಷ್ಟು ಬೇಗ ಆಗಲಿ. ಯಾಕೆಂದರೆ ಅವರು ಕಟ್ಟಿಕೊಡುವುದು ಮನೆ ಇನ್ನೊಬ್ಬರಿಗೆ, ಆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಅವ್ರ ಮನೆ ಕಟ್ಟಿಕೊಡುವುದು. ಅದು ಆದಷ್ಟು ಬೇಗ ದಾನಿಗಳ ಸಹಕಾರದಿಂದ ನೆರವೇರಲಿ. ಯಾರು ಆ ಒಂದು ಮನೆಯ ನಿರೀಕ್ಷೆಯಲ್ಲಿದ್ದಾರೋ ಅದು ಅವರಿಗೆ ಬೇಗ ದೊರಕುವಂತಾಗಲಿ. ಅದು ಇಸ್ಮಾಯಿಲ್ ಶಾಫಿ ಅವರ ಪ್ರಯತ್ನಕ್ಕೆ ಸಂದ ಗೌರವ ಅಂತ ಹೇಳಿಕೊಳ್ಳುತ್ತಾ ದಾನಿಗಳು ಅವರಿಗೆ ಸಹಕಾರ ಕೊಡಬೇಕು. ಇವತ್ತು ನನ್ನ ಮೇಲೆ ಅಭಿಮಾನ ಇಟ್ಟು ಬಂದು ಈ ಒಂದು ಅಭಿಮಾನದ ಗೌರವವನ್ನು ಸಮ್ಮಾನವನ್ನು ನೀಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ನನ್ನ ಹೊಸಕುರಲ್ ಬಳಗದ ಪರವಾಗಿ ಎಲ್ಲರ ಪರವಾಗಿ ತಲೆ ತಗ್ಗಿಸಿ ಅವರಿಗೆ ವಂದಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಆತ್ಮೀಯರು ಉಳ್ಳಾಲ ದರ್ಗಾದ ಅಧ್ಯಕ್ಷರಾಗಿ ಈ ವರ್ಷದ ಉರುಸಿನ ನೇತೃತ್ವ ವಹಿಸಿದವರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಹಾಜಿಯವರು. ದರ್ಗಾದ ಉರುಸಾಗುವಾಗ ನಾವು ಹೇಳಲಿಕ್ಕುಂಟು, ಈ ಹಿಂದೆ 1-2 ಸಲ ಉರುಸಿನ ಸಂದರ್ಭದಲ್ಲಿ ಸೌಹಾರ್ದ ಸಭೆ ನಡೆದದನ್ನು ಕಂಡು ಕೇಳಿದ್ದೇವೆ. ಈ ಸಲ ಅದನ್ನೊಂದು ವ್ಯವಸ್ಥಿತವಾಗಿ ಒಂದು ಒಳ್ಳೆಯ, ಅಂದರೆ ಇಡೀ ಊರೇ ಸೇರುವಂತಹ ಒಂದು ಸೌಹಾರ್ದ ಸಂಗಮವಾಗಿ ಆ ಉರುಸಿನಲ್ಲಿ ಮೂಡಿ ಬರಬೇಕೆನ್ನುವಂತಹ ಮಾತನ್ನು ದರ್ಗಾ ಅಧ್ಯಕ್ಷರಂತೆ ಹೇಳಿದ್ದೇನೆ, ಅವರ ಸಮಿತಿಯವರಲ್ಲಿ ಹೇಳಿದ್ದೇನೆ. ಅದನ್ನ ಒಂದು ಒಳ್ಳೆಯ ಪ್ರಯತ್ನ ಆಗಲಿ. ಯಾಕೆಂದರೆ ಸೌಹಾರ್ದ ಸಂಗಮ ಅಂತ ಹೇಳಿದರೆ ಕೇವಲ ಯಾರೋ 4 ಜನ ಬಂದು ಮಾತಾಡಿ ಹೋಗುವಂತಹ ಕಾರ್ಯಕ್ರಮವಾಗದೆ ಅದು ಅಭಿಮಾನದಿಂದ ಎಲ್ಲರೂ ಭಾಗವಹಿಸುವಂತಹ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ಉದಾಹರಣೆಯಾಗಿ ನಮ್ಮ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರು ಆಯೋಜಿಸಿದಂತಹ ಒಂದು ಸೌಹಾರ್ದ ಸಂಗಮವನ್ನು ನಾವು ಕಂಡಿದ್ದೇವೆ. ನಾವೆಲ್ಲರೂ ಅದರಲ್ಲಿ ಪಾಲ್ಗೊಂಡಿದ್ದೇವೆ. ನಮ್ಮ ಅಧ್ಯಕ್ಷರು ಅದರಲ್ಲಿ ಬಂದಿದ್ದರು. ಅಂತಹ ಒಂದು ಪ್ರಯತ್ನ, ಅದಕ್ಕಿಂತಲೂ ಮಿಗಿಲಾದ ಪ್ರಯತ್ನ ಉಳ್ಳಾಲ ದರ್ಗಾದಲ್ಲೂ ಆಗಲಿ. ಯಾಕೆಂದರೆ ಅವರಿಗೊಂದು ಒಳ್ಳೆಯ ಅವಕಾಶ ಇದೆ. 5 ವರ್ಷಕ್ಕೊಮ್ಮೆ ಸೈಯದ್ ಮದನಿಯವರ ಆ ಒಂದು ಹೆಸರಿನಲ್ಲಿ, ಅವರ ಪವಾಡದ, ಅವರ ಆ ಒಂದು ಕರಾಮತಿನಲ್ಲಿ ನಡೆಯುವಂತಹ ಉರುಸದು. ಖಂಡಿತವಾಗಿಯೂ ಅದಕ್ಕೆ ಅವರ ಕೃಪಾ ಕಟಾಕ್ಷ ಇದ್ದೇ ಇದೆ. ಅಂತಹ ಒಂದು ಒಳ್ಳೆಯ ಸೌಹಾರ್ದ ಸಂಗಮ ಉರುಸಿನಲ್ಲಿ ಮೂಡಿ ಬರಲಿ ಅಂತ ಹೇಳಿಕೊಳ್ಳುತ್ತಾ ಅವರು ಈಗ ಹೇಳಿದರು, ನನ್ನನ್ನು ಕೂಡ ಗೌರವಿಸುವಂತಹ ಒಂದು ಯೋಜನೆ ಇದೆ. ಅದಕ್ಕಾಗಿ ನಾನು ಅವರಿಗೂ ಕೂಡ ತಲೆಬಾಗಿ ವಂದಿಸ್ತಾ ಇದ್ದೇನೆ. ಅವರೆಲ್ಲರ ಅಭಿಮಾನ ಅದು ನನ್ನ ಮೇಲಲ್ಲ, ನನ್ನ ಹೊಸಕುರಲ್ನ ಮೇಲೆ ಇರಲಿ ಅಂತ ಹೇಳಿಕೊಳ್ತಾ, ಹೊಸಕುರಲ್ ನಿರಂತರವಾಗಿ ಇರಬೇಕು. ವ್ಯಕ್ತಿ ಯಾವಾಗಲೂ ಶಾಶ್ವತ ಅಲ್ಲ, ಆದರೆ ಸಂಸ್ಥೆ ಅದು ಶಾಶ್ವತವಾಗಿರಬೇಕು ಅಂತ ಹೇಳಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆಯವರಿಗೆ ಮತ್ತೊಮ್ಮೆ ನಾನು ತಲೆಬಾಗಿ ವಂದಿಸ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಇದೆಲ್ಲ ಉಳ್ಳಾಲದ ಜನತೆಗೆ, ಉಳ್ಳಾಲದ ಪತ್ರಕರ್ತರಿಗೆ ಸಂದ ಗೌರವ ಅಂತ ಹೇಳಿಕೊಳ್ತಾ ಎಲ್ಲರಿಗೂ ನಮಸ್ಕಾರ.